ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಇಕ್ಕಟ್ಟಾಗಿರುವಂತಹ ರಸ್ತೆಗಳು ಒಬ್ಬ ವ್ಯಕ್ತಿಯನ್ನು ಉತ್ತಮ ಚಾಲಕನನ್ನಾಗಿ ಮಾಡ್ತದಂತೆ. ಹಾಗೆ ಕಷ್ಟದ ಹಾದಿಗಳು ಒಬ್ಬ ವ್ಯಕ್ತಿಯನ್ನು ಉತ್ತಮ ಮನುಷ್ಯನನ್ನಾಗಿ ಮಾಡ್ತದೆ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಎಸ್, ಕಷ್ಟ ಇರಲಿ ಸುಖ ಇರಲಿ, ಹೊಟ್ಟೆ ತುಂಬ ಊಟ ಇದ್ರೆ ಒಂಥರ ನೆಮ್ಮದಿ ಅಂತ ಹೇಳ್ಬೋದು. ಎಸ್, ಈ ಊಟ ಅಂತ ಹೇಳುವಾಗ ಆಬ್ವಿಯಸ್ಲಿ ನಮ್ಗೆ ಯಾರು ನೆನಪಾಗ್ತಾರೆ? ನಮ್ಮ ನೆಚ್ಚಿನ ಅಶ್ವಿನಿ ಮೇಡಮ್. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ತಾ ಇದ್ದೀರಿ? ಅದು ಕೂಡ ಸಮ್ಮರ್, ಫುಲ್ ಸೆಕೆಯಲ್ಲಿ ಬೆಂದು ಹೋಗಿರ್ತೇವೆ ನಾವು. ಒಂದು ಏನು ಹೇಳುವಂಥದ್ದು, ಗಡಿ ಸ್ನಾನ ಮಾಡಬೇಕು ಅಂತ ಅನಿಸೋಷ್ಟು ಸೆಕೆ ಇದೆ. ಸೊ ಈ ಟೈಮಲ್ಲಿ ನಮಗೋಸ್ಕರ ಒಂದು ಸ್ಪೆಷಲ್ ಆಗಿ ಏನಾದರೂ ಮಾಡೋ ಐಡಿಯಾ ಏನಾದರೂ ಇದೆಯಾ? ಹೌದು, ಇವತ್ತು ನಾನು ಕುಕಿಂಗ್ ವಿದೌಟ್ ಫೈರ್ ಬೀಟ್ ದ ಹೀಟ್ ರೆಸಿಪಿಯಾದ ತಂಪು ಬೀಜದಿಂದ ಮಾಡುವಂತಹ ಕುಲಕ್ಕಿ ಶರ್ಬತ್ ಮತ್ತು ಜೀರಾವನ್ನ ಯೂಸ್ ಮಾಡ್ಕೊಂಡು ಮಾಡುವಂತಹ ಜೀರಾ ಲಸ್ಸಿಯನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಡಬಲ್ ಧಮಾಕ ಇವತ್ತು. ಸೊ ಎರಡು ಡಿಶ್ ಹೇಗಿರ್ತದೆ, ಎರಡು ಡ್ರಿಂಕ್ಸ್ ಹೇಗಿರ್ತದೆ ಅಂತ ನೋಡೋ ಕ್ಯೂರಿಯಾಸಿಟಿಯಲ್ಲಿ ನಾನು ಇದ್ದೇನೆ. ರೆಡಿಯಾ? ಸ್ಟಾರ್ಟ್ ಮಾಡುವನಾ? ಖಂಡಿತ. ಕೀರ್ತಿ, ಕುಲಕ್ಕಿ ಶರ್ಬತ್ ಮಾಡ್ಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಚಿಲ್ಡ್ ವಾಟರ್, ತಂಪು ಬೀಜ, ಗ್ರೀನ್ ಚಿಲ್ಲೀಸ್, ನಿಂಬೆ ಹಣ್ಣು, ಮಿಂಟ್ ಲೀವ್ಸ್, ಐಸ್ ಕ್ಯೂಬ್ಸ್, ಸಕ್ಕರೆ, ಉಪ್ಪು. ಈ ಶರ್ಬತ್ ಸ್ವೀಟ್ ಗಿಂತ ಜಾಸ್ತಿ ಖಾರ ಇರ್ತದೆ ಅಂತ ಅನಿಸ್ತದೆ. ಮಿಕ್ಸ್ಡ್ ಫೀಲಿಂಗ್ಸ್ ಇರ್ತದೆ ಕುಡಿಯುವಾಗ. ಎಸ್, ಈ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲ ಕನ್ಫ್ಯೂಷನ್ ಇರೋ ಟೈಮಲ್ಲಿ ನೀವು ಒಂದು ಕನ್ಫ್ಯೂಸ್ಡ್ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ. ರೆಡಿನಾ? ಎಸ್, ಸ್ಟಾರ್ಟ್ ಮಾಡುವ. ಖಂಡಿತ. ಓಕೆ, ನಾನು ಮೊದಲಿಗೆ ಲಿಂಬುವನ್ನ ಕಟ್ ಮಾಡ್ಕೊಳ್ತೇನೆ. ಲೆಮನ್ ಅನ್ನ ಅದು ಸಹ ಕಟ್ ಮಾಡುವ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕೀರ್ತಿ. ಫಸ್ಟ್ ಈ ತರ ಸೈಡ್ ಅಲ್ಲಿ ಒಂದು ಎಡ್ಜಸ್ ಅನ್ನ ಕಟ್ ಮಾಡಿ ನಂತರ ಮಿಡ್ಲ್ ಅಲ್ಲಿ ಕಟ್ ಮಾಡಬೇಕು. ಓಕೆ, ನೋಡಿ ಈ ತರ. ಮಾಡಿದೆ. ಈಗ ಗ್ರೀನ್ ಚಿಲ್ಲೀಸ್ ಅನ್ನು ಅಷ್ಟೇ ಮೇಲಿನಿಂದ ಕಟ್ ಮಾಡ್ಲಿಕ್ಕಿಲ್ಲ, ಅರ್ಧದಿಂದ ಫುಲ್ ಆಗಿ ಸ್ಲಿಟ್ ಮಾಡ್ಕೊಂಡ್ರೆ ಆಯ್ತು. ತರ ಅಂದ್ರೆ ಒಂದು ಗ್ಲಾಸಿಗೆ ಒಂದೇ ಗ್ರೀನ್ ಚಿಲ್ಲಿ ಹಾಕ್ಲಿಕ್ಕೆ ನಾನಿಲ್ಲಿ 2 ಗ್ಲಾಸ್ ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ನಿಮ್ಗೆ, ಒಂದು ನನ್ಗೆ. ಹ್ಯಾಂಗು ಸೆಕೆ ತುಂಬಾ ಇದೆ ಅಲ್ಲ, ಇಬ್ರು ಒಟ್ಟಿಗೆ ಟೇಸ್ಟ್ ಮಾಡುವ. ಓಕೆ, ಈಗ ತಂಪು ಬೀಜವನ್ನ ಒಂದು 5 ರಿಂದ 10 ನಿಮಿಷ ನೀರಲ್ಲಿ ಹಾಕಿ ಇಡಬೇಕು. ನಾನು ಆಕ್ಚುಲಿ ಮೊದಲೇ ಹಾಕಿಟ್ಟಿದ್ದೇನೆ. ನೋಡಿ, ಇದು ಸಬ್ಜಾ ಸೀಡ್ ಅಂತ ಹೇಳ್ತೇವೆ. ಇದು ಆಕ್ಚುಲಿ ಸ್ವೀಟ್ ಬೇಸಿಲ್ ಪ್ಲಾಂಟ್ ನ ಸೀಡ್ಸ್. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಚಿಯಾ ಸೀಡ್ ಈಗ ಫೇಮಸ್ ಆಗ್ತಾ ಉಂಟು, ಆದ್ರೆ ಅದರ ಸ್ಥಾನವನ್ನ ಈಗ ಸಬ್ಜಾ ಸೀಡ್ ಆಕ್ಯುಪೈ ಮಾಡ್ತಾ ಇದೆ. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂದ್ರೆ ಬಾಡಿಯನ್ನ ತಂಪಾಗಿರ್ತದೆ, ವೆಯ್ಟ್ ಲಾಸಿಗೂ ತುಂಬಾ ಪರಿಣಾಮಕಾರಿಯಾದ ಎಫೆಕ್ಟ್ಸ್ ಇದೆ ಅದರಿಂದ, ಜೀರ್ಣ ಶಕ್ತಿಯನ್ನ ವೃದ್ಧಿಸ್ತದೆ, ಬಾಡಿಯನ್ನ ಈ ಸಮ್ಮರ್ ಟೈಮಿಗೆ ಕೂಲ್ ಆಗಿಡೋದ್ರಿಂದ ಇದನ್ನ ನಾವು ಯಾವ್ದು ಕೂಲ್ ಡ್ರಿಂಕ್ಸ್ ಒಟ್ಟಿಗೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬಹುದು. ಫಲೂದದಲ್ಲಿ ಯೂಸ್ ಮಾಡ್ತಾರೆ. ಫಲೂದ ತಿಂದಿದ್ದೀರಲ್ಲ ನೀವು? ಫಲೂದದಲ್ಲೇ ಇದನ್ನ ಯೂಸ್ ಮಾಡ್ತಾರೆ. ಮತ್ತೆ ಗಡ್ಬಡ್ ಐಸ್ ಕ್ರೀಮ್ ಅಲ್ಲಿ, ಮಿಲ್ಕ್ ಶೇಕ್ಸ್ ಗಳಲ್ಲಿ, ಇವನ್ ಲಸ್ಸಿಯಲ್ಲೂ ಹಾಕ್ತಾರೆ. ನಾರ್ಮಲ್ ಆಗಿ ಸಿಂಪಲ್ ಆಗಿ ಮಾಡುವಂತಹ ಲಿಂಬು ಶರ್ಬತ್ ಅನ್ನು ಮಾಡುವಾಗ ಇದನ್ನ ಆಡ್ ಮಾಡ್ಕೊಳ್ತಾರೆ. ನಾನು ಹೇಳಿದ ಹಾಗೆ ಚಿಯಾ ಸೀಡ್ ನ ಪ್ಲೇಸ್ ಅನ್ನ ಇದು ಸಬ್ಜಾ ಸೀಡ್ ಅಥವಾ ತಂಪು ಬೀಜ ತುಂಬಿಕೊಳ್ತಾ ಇದೆ. ನಮ್ಗೆ ಗೊತ್ತಿಲ್ಲದೆ ಇದನ್ನ ಟೇಸ್ಟ್ ಮಾಡಿದ್ದೇವೆ ನಿಜವಾಗ್ಲು. ಹಾಗಾಗಿ ಇದನ್ನ ಇವತ್ತು ನಾನು ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೇನೆ. ನಾನು ಈಗಾಗ್ಲೇ ನೋಡಿ ಈ ತರ ಆಗ್ತದೆ. 10 ಮಿನಿಟ್ಸ್ ನೀರಲ್ಲಿ ನಾರ್ಮಲ್ ಲ್ಯೂಕ್ ವಾರ್ಮ್ ವಾಟರ್ ಅಲ್ಲಿ ನೆನ್ಸಿಟ್ರೆ ಈ ತರ ಇದು ಉಪ್ಕೊಳ್ತದೆ, ಅಂದ್ರೆ ಡಬಲ್ ಇನ್ ಸೈಜ್ ಆಗ್ತದೆ. ಓಕೆನಾ? ಈಗ ಸ್ಟಾರ್ಟ್ ಮಾಡುವ.
ಬಟ್ ಇದನ್ನು ಹೇಗೆ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಒಂದಂತೂ ಗೊತ್ತಾಗ್ತಾ ಇದೆ, ನೀವು ಒಂದು ಕುಕಿಂಗ್ನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ದೊಡ್ಡ ಪಟ್ಟ ಬೇಡ ಕೀರ್ತಿ. ನೀವು ಡಿಸರ್ವ್ ಇದ್ದೀರಿ. ಯಾಕಂತ ಹೇಳಿದ್ರೆ ಇದೆಲ್ಲ ವಿಷಯಗಳ ನಮಗೆ ಗೊತ್ತಿರೋದಿಲ್ಲ, ನಮಗೂ ಅಷ್ಟೇ, ವೀಕ್ಷಕರಿಗೆ ಅಷ್ಟೇ ಗೊತ್ತಿರೋದಿಲ್ಲ. ಬಳಸ್ತಾ ಇರ್ತೇವೆ, ಯಾಕೆ ಬಳಸ್ತಾ ಇದ್ದೇವೆ ಅಂತ ಗೊತ್ತಿರೋದಿಲ್ಲ, ಅದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೂಡ ಗೊತ್ತಿರೋದಿಲ್ಲ, ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತ ಕೂಡ ನಮಗೆ ಗೊತ್ತಿರೋದಿಲ್ಲ. ಇಷ್ಟೆಲ್ಲ ಇನ್ಫಾರ್ಮೇಶನ್ ನೀವು ನಮಗೆ ಕೊಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಓಕೆ, ಫಸ್ಟಿಗೆ ಈ ಲಾಸ್ಟ್ ಎಡ್ಜಸ್ ಅನ್ನ ಕಟ್ ಮಾಡಿ ಇಟ್ಟಿದ್ದೇನಲ್ಲ, ಅದನ್ನ ಆಡ್ ಮಾಡ್ಕೊಳ್ತೇನೆ. ಓಕೆ, ಮಿಂಟ್ ಲೀವ್ಸ್ ಅನ್ನ ಹಾಕ್ತೇನೆ. ಹಾ, ಸ್ವಲ್ಪ ಕೈ ಬೆರಳುಗಳ ಸಹಾಯದಿಂದ ಸ್ವಲ್ಪ ಈ ತರ ಸ್ಕ್ವೀಸ್ ಮಾಡ್ಕೊಂಡು, ಅದರ ಫ್ಲೇವರ್ ಬಿಡ್ತದೆ ಅದು. ಹಾ ಹಾ, ಮಿಕ್ಸರ್ ಅಲ್ಲಿ ಏನು ಹಾಕುದು ಬೇಡ. ಓಕೆ, ಕೈ ಬೆರಳುಗಳ ಸಹಾಯದಿಂದ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಂಡು ಹಾಕಿದ್ರೆ ಆಯ್ತು. ಓಕೆ, ತಂಪು ಬೀಜ ಹಾಕ್ತಾ ಇದೆ ನೋಡಿ ಯಾವ ತರ ನೀಟಾಗಿ ಇದು ಉಪ್ಕೊಂಡಿದೆ ಅಂತ. ಎಸ್, ಸಕ್ಕರೆ ಓಕೆ, 1 ರಿಂದ 1.5 ಸ್ಪೂನ್ ಸಾಕು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಲ್ಟಿ ಇದ್ರೆ ಒಳ್ಳೇದಾಗ್ತದೆ. ಹಾ ಹಾ, ಕುಲಕ್ಕಿ ಶರ್ಬತ್ ಅಂತ ಹೇಳುವ ಒಂದು ಸಾಂಗು ಸ್ವಲ್ಪ ಟ್ರೆಂಡಿಂಗ್ ಇತ್ತು, ನೀವು ಕೇಳಿರಬಹುದು, ಹಾ ಹಾ, ತುಂಬಾ ಫೇಮಸ್ ಆಗಿತ್ತು ಆ ಸಾಂಗ್ ಕೂಡ. ಓಕೆ. ಈಗ ನಾನು ಕಟ್ ಮಾಡಿಟ್ಟ ಚಿಲ್ಲಿಯನ್ನ ಹಾಕ್ತೇನೆ ನೋಡಿ. ಸಾಂಗ್ ಎಷ್ಟು ಫೇಮಸ್ ಆಯ್ತು ಗೊತ್ತಿಲ್ಲ, ಬಟ್ ನಿಮ್ಮ ಈ ರೆಸಿಪಿ ಖಂಡಿತ ಫೇಮಸ್ ಆಗೇ ಆಗ್ತದೆ. ಓಕೆ, ಈಗ ಲೆಮನ್ ಅನ್ನ ಸ್ಕ್ವೀಸ್ ಮಾಡ್ತೇನೆ. ಈ ಕೈ ನೋಡಿ ಹೀಗೆ ಇಟ್ಕೊಂಡಿದ್ದೇನೆ, ಯಾಕಂದ್ರೆ ಸೀಡ್ಸ್ ಬೀಳ್ತದಲ್ಲ, ಹಾ ಹಾ, ಸೊ ಅದರಿಂದ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಈ ತರ ಮಾಡಿ ಸ್ಕ್ವೀಸ್ ಮಾಡ್ತಾ ಇದ್ದೇನೆ ಲೈಮ್ ಜ್ಯೂಸ್ ಅನ್ನ. ಲೆಮನ್ ಸ್ಕ್ವೀಸ್ ಮಾಡುವಾಗ ಎಷ್ಟೆಲ್ಲ ಓದಾಡ್ತೀವಿ, ಇಷ್ಟು ಸಿಂಪಲ್ ಟ್ರಿಕ್ಸ್ ಇರ್ತದೆ ಅಂತ ಕೂಡ ಗೊತ್ತಿರ್ತಿರ್ಲಿಲ್ಲ. ಎಸ್, ಒಂದೊಂದು ಲೆಮನ್ ಒಂದಕ್ಕೆ ಬೇಕಾಗ್ತದೆ. ಹೌದಾ, ಹಾ ಹಾ, ಉಡುಪಿಯಲ್ಲಂತೂ ಸೆಕೆ ತುಂಬಾನೇ ಇದೆ. ಹೌದು ಕೀರ್ತಿ, ಸೆಕೆಗಾಲ ಪ್ರಾರಂಭದಲ್ಲೇ ಈ ತರ ಸೆಕೆ ಗ್ರ್ಯಾಂಡ್ ಓಪನಿಂಗ್ ಕೊಟ್ಬಿಟ್ಟಿದೆ ಸೆಕೆ. ಅದು ಕೂಡ ಬಿಸಿಲಲ್ಲಿ ದುಡಿಯುವವರು ಇನ್ನೆಷ್ಟು ಕಷ್ಟ ಅನುಭವಿಸ್ತಾ ಇರ್ಬೋದು. ಕಾಂಕ್ರೀಟ್ ಕೆಲಸದವರು, ಅವರಿಗೆಲ್ಲ ಎಣಿಸುವಾಗ ಪಾಪ ಅವರನ್ನ ನಮ್ಗೆ ತುಂಬಾ ಟೆನ್ಷನ್ ಆಗ್ತದೆ. ನಾವು ಮನೆ ಒಳಗೆ ಕೂತಿರ್ಬೇಕಾದ್ರೆ ನಮ್ಗೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಹೌದು. ಎಸ್, ಈಗ ಸ್ಕ್ವೀಸ್ ಮಾಡಿದೆ. 2 ಐಸ್ ಕ್ಯೂಬ್ ಅನ್ನ ಹಾಕ್ತೇನೆ. ಓಕೆ, ಇಷ್ಟು ಹಾಕಿದ ನಂತರ ಈಗ ಚಿಲ್ಡ್ ನೀರನ್ನು ಹಾಕುವ. ಓಕೆ, ಇದು ದಿನಾಲು ಕುಡಿದ್ರೂ ತಪ್ಪಿಲ್ಲ ಅಂತ ಅನಿಸ್ತದೆ. ನಮ್ಮ ಬಾಡಿಗೆ ತುಂಬಾ ಪ್ಲಸ್ ಪಾಯಿಂಟ್ಸ್ ಇದರಲ್ಲಿ ಜಾಸ್ತಿ ಇದೆ. ಸಪೋಸ್ ಉಷ್ಣತೆ ಇರುವಂತದ್ದು. ಹೌದು, ನಮ್ಗೆ ಸಕ್ಕರೆ ಬೇಡ ಅಂತಾದ್ರೆ ಹನಿಯನ್ನ ನಾವು ಆಪ್ಷನಲ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನೋಡಿ, ಈಗ ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಡಿಫ್ರೆಂಟ್ ಆದ ಒಂದು ಟೆಕ್ನಿಕ್ ಇದೆ ನೋಡಿ. ಈ ಗ್ಲಾಸ್ ಅನ್ನ ನಾನು ಇದ್ರ ಮೇಲೆ ಇಟ್ಟು ಸ್ವಲ್ಪ ಲಾಕ್ ಮಾಡ್ಕೊಂಡೆ ಕೀರ್ತಿ. ಓಕೆನಾ? ನೀವು ಟ್ರೈ ಮಾಡ್ತೀರಾ? ಒಮ್ಮೆ ಮಾಡಿ ತೋರಿಸ್ತೇನೆ, ಮತ್ತೆ ನೀವು ಮಾಡಿ. ಓಕೆನಾ? ಈ ತರ ಲಾಕ್ ಮಾಡಿ ಜಸ್ಟ್ ಈ ತರ ಮಿಕ್ಸಿಂಗ್. ಓಕೆನಾ? ಎಸ್, ವಾವ್, ನೋಡಿ ಲಾಕ್ ಮಾಡ್ಕೊಂಡು ಇದಕ್ಕೆ ಕುಲಕ್ಕಿ ಶರ್ಬತ್ ಅಂತ ಹೇಳೋದು. ಓಕೆನಾ? ಎಸ್, ವಾವ್, ನೋಡಿ ಕೀರ್ತಿ, ಕುಲಕ್ಕಿ ಶರ್ಬತ್ ರೆಡಿ ಆಯ್ತು. ನೀವೀಗ ಟೇಸ್ಟ್ ಮಾಡಿ ನನ್ಗೆ ಹೇಗಾಗಿದೆ ಅಂತ ಹೇಳಿ. ಓಕೆನಾ ಕೀರ್ತಿ? ಬೀಟ್ ದ ಹೀಟ್ ರೆಸಿಪಿ ಕುಲಕ್ಕಿ ಶರ್ಬತ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ. ಕರೆಕ್ಟ್, ಸಮ್ಮರ್ ಟೈಮ್ಗೆ ಹೇಳಿ ಮಾಡಿಸಿದಂತಹ ಒಂದು ಡ್ರಿಂಕ್ಸ್ ಅಂತ ಹೇಳ್ಬೋದು. ನೀರು ಕುಡಿದ್ರೇ ಸಾಕಾಗಲ್ಲ ಈ ಟೈಮಲ್ಲಿ. ಸೊ ಏನಾದರೂ ರೆಸಿಪಿ ಟ್ರೈ ಮಾಡ್ತಾ ಇರ್ಬೋದು. ನಾನು ಹೇಗಿದೆ ಅಂತ ಕೊಟ್ಟು ಹೇಳ್ತೇನೆ. ವಾವ್, ಅದ್ಭುತವಾಗಿದೆ. ನೀವು ಚಿಲ್ಲಿ ಹಾಕುವಾಗ ಹೆದರ್ಕೊಂಡೆ ಖಾರ ಖಾರ ಇರ್ಬೋದು ಅಂತ. ನಿಜವಾಗ್ಲೂ ಖಾರ ಗೊತ್ತಾಗ್ತಾ ಇಲ್ಲ, ತುಂಬ ಸ್ವೀಟಾಗಿ ಬಂದಿದೆ. ಸೊ ಲೆಮನ್ ಜ್ಯೂಸ್ ಮಾಡಿದ್ರೇ ನಮಗೆ ತುಂಬ ಇಷ್ಟ ಆಗ್ತದೆ. ಆ ಟೈಮಲ್ಲಿ ನೀವು ಇನ್ನೇನೇನೋ ಆ್ಯಡ್ ಮಾಡಿ, ತಂಪು ಬೀಜ ಬೇರೆ. ಸೊ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಆರಾಮ್ಸೆ ಸಮ್ಮರ್ ಟೈಮಲ್ಲಿ ಒಂದು ಮಾಡಿಕೊಂಡು ಡೈಲಿ ಕುಡಿತಾ ಇರ್ಬೋದು. ತುಂಬ ಅದ್ಭುತವಾಗಿ ಬಂದಿದೆ.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಡ್ರಿಂಕ್ಸನ್ನು ಟೇಸ್ಟ್ ಮಾಡಿದ್ದೀನಿ. ನಿಮಗೆ ಈಗ ಸಮ್ಮರ್ ಟೈಮಲ್ಲಿ ಕ್ಯಾಶುವಲ್ ಆಗಿ ಅನಿಸ್ತದೆ ಏನಾದರೂ ಕೂಲ್ ಡ್ರಿಂಕ್ಸ್ ಕುಡಿಬೇಕಪ್ಪ ಅಂತ. ಆ ಟೈಮಲ್ಲಿ ನಾವು ಹೆಲ್ದಿ ಡ್ರಿಂಕ್ಸ್ ಏನಿರ್ತವೆ ಅದನ್ನು ಅವಾಯ್ಡ್ ಮಾಡ್ತೇವೆ. ಆ ಟೈಮಲ್ಲಿ ಇದೊಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ, ಒಂದು ದಿನ ಕುಡಿದ್ರೆ ಮತ್ತೆ ಮತ್ತೆ ಕುಡಿತಾನೆ ಇರ್ತೀರಿ. ಸೊ ಯಾವುದಾದ್ರೂ ಡೌಟ್ಸ್ ಇದ್ದರೆ ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಕುಲ್ಕಿ ಶರ್ಬತ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಕೋಲ್ಡ್ ವಾಟರ್, ತಂಪು ಬೀಜ, ಹಸಿಮೆಣಸು, ಲಿಂಬೆಹಣ್ಣು, ಪುದೀನ, ಐಸ್ ಕ್ಯೂಬ್ಸ್, ಸಕ್ಕರೆ ಮತ್ತು ಉಪ್ಪು. ಕುಲ್ಕಿ ಶರ್ಬತ್ ಮಾಡುವ ವಿಧಾನ: ಮೊದಲಿಗೆ ತಂಪು ಬೀಜವನ್ನು 5 ರಿಂದ 10 ನಿಮಿಷಗಳ ಕಾಲ ನೀರಿನಲ್ಲಿ ನೆನೆಸಿಡಬೇಕು. ನಂತರ ಒಂದು ಗ್ಲಾಸ್ಗೆ ಕತ್ತರಿಸಿದ ಲಿಂಬೆ, ಪುದೀನ, ತಂಪು ಬೀಜ, 1 ಚಮಚ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕತ್ತರಿಸಿದ ಹಸಿಮೆಣಸನ್ನು ಹಾಕಿ ಅದಕ್ಕೆ ಸ್ವಲ್ಪ ಲಿಂಬೆ ರಸ, ಐಸ್ ಕ್ಯೂಬ್ ಸೇರಿಸಿ. ಇದಕ್ಕೆ ಕೂಲ್ಡ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕುಲ್ಕಿ ಶರ್ಬತ್ ರೆಡಿ. ಎಸ್ ವೀಕ್ಷಕರೇ, ಕುಲಕ್ಕಿ ಶರ್ಬತ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿದ್ವಿ. ಸೊ ಇನ್ನೊಂದು ಯಾವುದೋ ಒಂದು ಡ್ರಿಂಕ್ಸ್ ರೆಡಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಸ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜ ರೋಡ್, ಉಡುಪಿ. ಸೊ ಒಂದು ಡ್ರಿಂಕ್ಸ್ ಏನೋ ನಾನು ಟೇಸ್ಟ್ ಮಾಡಿದ್ದೇನೆ, ತುಂಬ ಒಳ್ಳೆಯದು ಈ ಸಮ್ಮರ್ ಸೀಸನ್ಗೆ ಅಂತ ನನಗಂತೂ ಗೊತ್ತಾಗಿದೆ. ಸೊ ಇನ್ನೊಂದು ಯಾವುದೋ ಒಂದು ಡಿಶ್ ರೆಡಿ ಮಾಡ್ತೇನೆ ಹೇಳಿದ್ದಾರೆ. ಸೊ ಏನು ರೆಡಿ ಮಾಡ್ತಾರೆ ಅಂತ ನೋಡಿ ಕೇಳ್ಕೊಂಬರೋಣ. ಎಸ್, ಒಂದು ಡ್ರಿಂಕ್ಸನ್ನು ನಂಗೆ ಕೊಡಿಸಿದ್ದೀರಿ. ನನಗಂತೂ ಫುಲ್ ಹ್ಯಾಪಿ ಆಗಿದ್ದೇನೆ. ಈ ಸಮ್ಮರ್ ಸೀಸನ್ಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇನ್ಯಾವ ಡ್ರಿಂಕ್ಸನ್ನು ಮಾಡಿ ರೆಡಿ ಮಾಡ್ತಾಯಿದ್ದೀರಿ ಮ್ಯಾಮ್ ನಮಗೋಸ್ಕರ? ಈಗ ನಾನು ಜೀರಾ ಲಸ್ಸಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾ, ಜೀರಾ ಲಸ್ಸಿ. ಎಸ್, ಓಕೆ, ರೆಡಿಯಾ? ಸ್ಟಾರ್ಟ್ ಮಾಡುವನಾ? ಓಕೆ, ಖಂಡಿತ. ಕೀರ್ತಿ, ಜೀರಾ ಲಸ್ಸಿ ಮಾಡಲಿಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಓಕೆ, 1 ಕಪ್ ಮೊಸರು, ಹಾ, ತಂಪು ಬೀಜ ನೆನೆಸಿಟ್ಕೊಂಡಿದ್ದೇನೆ ನಾನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಸಕ್ಕರೆ, ಉಪ್ಪು, ಜೀರಾ, ಮಿಂಟ್ ಲೀವ್ಸ್ ಮತ್ತೆ ಐಸ್ ಕ್ಯೂಬ್ಸ್. ಓಕೆ, ಸ್ಟಾರ್ಟ್ ಮಾಡುವನಾ? ಓಕೆ, ಖಂಡಿತ. ಇಲ್ಲೂ ಕೂಡ ತಂಪು ಬೀಜನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರೆಸೆಂಟೇಷನ್ಗೆ ನಾನು ಲಾಸ್ಟ್ಗೆ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ಬಿಡ್ತೇನೆ. ಓಕೆ, ಈಗ ಮಿಕ್ಸರಿಗೆ ಮೊಸರನ್ನ ಹಾಕ್ತಾ ಇದ್ದೇನೆ, 1 ಬೌಲ್ನಷ್ಟು. ಇದರಿಂದ ಸುಮಾರು 2 ಗ್ಲಾಸ್ನಷ್ಟು ಲಸ್ಸಿ ಮಾಡ್ಕೊಳ್ಬಹುದು ನಾವು. ಗ್ರೀನ್ ಚಿಲ್ಲಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ಫೇವರೇಟ್ ಇರ್ತದೆ. ಗ್ರೀನ್ ಚಿಲ್ಲಿಸ್ ಅಷ್ಟೇ, 1 ಇಡೀ ಯೂಸ್ ಮಾಡೋದಿಲ್ಲ. ನಿಮ್ಗೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದೆ ಅಂತ ಅರ್ಧ ಹಾಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮಿಂಟ್ ಲೀವ್ಸ್. ಮಿಂಟ್ ಲೀವ್ಸ್ ಇದು ಅಷ್ಟೇ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಗ್ಯಾಸ್ಟ್ರಿಕ್ ಇರುವವರಿಗೆ ಅದು ಒಳ್ಳೇದು. ಐಸ್ ಕ್ಯೂಬ್ಸ್ ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಐಸ್ ಕ್ಯೂಬ್ಸ್ ಆಡ್ ಹಾಕ್ತೇನೆ. ಹೌದು, 1-2 ಹಾಕೊಳ್ತೇನೆ, ಚಿಲ್ ಆಗ್ತದಲ್ಲ. ಸಕ್ಕರೆ 1 ರಿಂದ 2 ಸ್ಪೂನ್ ಅಷ್ಟು. ಸ್ವಲ್ಪ ಉಪ್ಪು, ಜೀರಾ. ನೋಡಿ, ಇದನ್ನ ರೋಸ್ಟ್ ಮಾಡ್ಕೊಂಡ್ ಬೇಕಾದ್ರೂ ಹಾಕೊಳ್ಬಹುದು ಅಥವಾ ಹಸಿಯಾಗಿ ಹಾಕೊಳ್ಬಹುದು. ಒಳ್ಳೆ ಫ್ಲೇವರ್ ಅನ್ನ ಇದು ಕೊಡ್ತದೆ. ಈಗ ಇದನ್ನ ನಾನು 1 ಸಲ ರುಬ್ಕೊಂಡ್ ಬರ್ತೇನೆ. ಖಂಡಿತ. ಎಲ್ಲ ಒಮ್ಮೆ ಕರೆಕ್ಟ್ ಆಗಿ ಬ್ಲೆಂಡ್ ಆಗ್ತದೆ. ಓಕೆನಾ?
ಈಗ ಬ್ಲೆಂಡ್ ಆಯ್ತು ಕೀರ್ತಿ. ಇದನ್ನೀಗ ನಾನು ಸರ್ವಿಂಗ್ ಬಾಟಲಿಗೆ ಹಾಕ್ತೇನೆ. ಇಲ್ಲಿಗೆ ಫಿನಿಶ್ ಆಯ್ತು. ಎಸ್, ತುಂಬಾ ಈಸಿಯಾಗಿ ನೋಡಿ ಯಾವ ತರ ಜೀರಾ ಫ್ಲೇವರ್ ಬರ್ತಾ ಇದೆ ಅಂತ. ಹೇಗೆ ಮುಗಿಸಿದ್ರಿಂತಾನೆ ಗೊತ್ತಾಗ್ಲಿಲ್ಲ ನಂಗೆ. ನಾನಿಲ್ಲಿ ಶುಂಠಿಯನ್ನು ಹಾಕ್ಲಿಲ್ಲ, ಅಬ್ಸರ್ವ್ ಮಾಡಿದ್ರಿಯಾ? ನಾರ್ಮಲಿ ಲಸ್ಸಿಗೆ ಕೆಲವರು ಶುಂಠಿಯನ್ನು ಹಾಕೊಳ್ತಾರೆ. ನಾನು ಜೀರಾದ ಫ್ಲೇವರ್ ಎನ್ಹ್ಯಾನ್ಸ್ ಆಗ್ಲಿ ಅಂತ ಶುಂಠಿಯನ್ನು ಅವಾಯ್ಡ್ ಮಾಡಿದ್ದೇನೆ ಕೀರ್ತಿ. ಓಕೆನಾ? ಜೀರಾದ ಫ್ಲೇವರ್ ಹೈಲೈಟ್ ಆಗ್ಲಿ ಅಂತ ಶುಂಠಿಯನ್ನು ಸೈಡಿಗೆ ಇಟ್ಟಿದ್ದೀನಿ. ಮೇಲಿನಿಂದ ಸ್ವಲ್ಪ ನಾನು ತಂಪು ಬೀಜವನ್ನು ಹಾಕ್ತೇನೆ. ನೀರು ಬೇಕಂತ ಹೇಳುವವರು ಹಾಕೊಳ್ಬಹುದು, ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಎಣಿಸಿದ್ರೆ. ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಮೇಲಿನಿಂದ 1-2 ಹಾಕ್ತೇನೆ. ಕೀರ್ತಿ, ಜೀರಾ ಲಸ್ಸಿ ಹೇಗಾಗಿದೆ ಅಂತ ನನಗೆ ಟೇಸ್ಟ್ ಮಾಡಿ ಹೇಳಿ. ಖಂಡಿತ. ಕೋಲ್ಡ್ ಆಗಿದೆ. ಸೊ ಈ ಸಮ್ಮರ್ ಸೀಸನ್ಗೆ ಕೋಲ್ಡ್ ಅಲ್ಲಿ ಏನ್ ಕೊಟ್ಟರು ಖುಷಿ ಆಗ್ತದೆ. ಸೊ ನೀವು ಏನೇನೋ ಆ್ಯಡ್ ಮಾಡಿದ್ದೀರಿ, ಅದು ಕರ್ಡ್ ಬೇರೆ ಇದೆ. ಸೊ ಜೀರಾ ಲಸ್ಸಿ ಅಂತ ಬೇರೆ ಹೇಳಿದ್ದೀರಿ. ಸೊ ಜೀರಾ ಹೇಗೆ ಹೈಲೈಟ್ ಆಗಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಓಕೆ, ಎಸ್, ನಾನು ಹೇಗೆ ಹೇಳಿದೆ ಸ್ವೀಟ್ ಆಗಿರ್ಬೇಕು ಅಂತ ಹಾಗೇನೆ ಬಂದಿದೆ. ಕರ್ಡ್ ಮಿಕ್ಸ್ ಮಾಡಿರೋದ್ರಿಂದ ಟೇಸ್ಟ್ ಇನ್ನೂ ಡಬಲ್ ಆಗಿದೆ. ಆ್ಯಂಡ್ ಕರ್ಡ್ ಕುಡ್ದಾಗೂ ಆಗುತ್ತೆ, ಬಟ್ ಸ್ಟಿಲ್ ಇದೇನೋ ಲಸ್ಸಿ ಬೇರೆ ಏನೋ ಇದೆ ಅಂತ ಕೂಡ ಅನಿಸ್ತದೆ. ತುಂಬ ಚೆನ್ನಾಗಿ ಬಂದಿದೆ. ಜೀರಾ ಫ್ಲೇವರ್ ಏನಿದೆ ಖಂಡಿತ ಹೈಲೈಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಸ್ ವೀಕ್ಷಕರೇ, ಸಮ್ಮರ್ ಸೀಸನ್ಗೆ ಎಷ್ಟು ಕೂಲ್ ಡ್ರಿಂಕ್ಸ್ ಕೊಟ್ಟರು ನಮಗೆ ಸಾಕೇ ಆಗೋದಿಲ್ಲ. ಸೊ ಆಗಿರುವಾಗ ಕರ್ಡ್ ನಮಗೆ ಒಬ್ವಿಯಸ್ಲಿ ಫೇವ್ರೇಟ್ ಆಗಿರ್ತದೆ. ಸೊ ಕರ್ಡ್ ಯೂಸ್ ಮಾಡಿಕೊಂಡು ಜೀರಾ ಯೂಸ್ ಮಾಡಿಕೊಂಡು ಇಷ್ಟು ಒಳ್ಳೆ ಲಸ್ಸಿ ಮಾಡ್ಬೋದು ಅಂತ ನನಗೆ ಇವತ್ತು ಗೊತ್ತಾಯಿತು. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು ಅಂತ ಆದರೆ ತಯಾರಿಸುವ ವಿಧಾನನ ನೋಡ್ಕೊಂಡು ಬನ್ನಿ. ಜೀರಾ ಲಸ್ಸಿ ಮಾಡಲು ಬೇಕಾಗುವ ಸಾಮಗ್ರಿಗಳು: 1 ಕಪ್ ಮೊಸರು, ನೆನೆಸಿಟ್ಟ ತಂಪು ಬೀಜ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಸಕ್ಕರೆ, ಉಪ್ಪು, ಜೀರಿಗೆ, ಪುದೀನ ಮತ್ತು ಐಸ್ ಕ್ಯೂಬ್ಸ್. ಮಾಡುವ ವಿಧಾನ: ಒಂದು ಮಿಕ್ಸರ್ಗೆ 1 ಬೌಲ್ನಷ್ಟು ಮೊಸರು, ಅರ್ಧ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಐಸ್ ಕ್ಯೂಬ್ಸ್, 1-2 ಚಮಚ ಸಕ್ಕರೆ, ಉಪ್ಪು, ಜೀರಿಗೆಯನ್ನು ಹಾಕಿ ರುಬ್ಬಿಕೊಳ್ಳಿ. ಇದನ್ನು 1 ಗ್ಲಾಸ್ಗೆ ಹಾಕಿ. ಇದಕ್ಕೆ ತಂಪಿನ ಬೀಜ, ಐಸ್ ಕ್ಯೂಬ್ ಹಾಕಿದ್ರೆ ಜೀರಾ ಲಸ್ಸಿ ರೆಡಿ. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಪ್ರೆಸ್ಟೀಜ್ನವರ ಪ್ರಾಡಕ್ಟ್ ಇಂಡಕ್ಷನ್ ಕುಕ್ ಟಾಪ್. ಇಕೋ ಫ್ರೆಂಡ್ಲಿ ಆ್ಯಂಡ್ ಸಾಫ್ಟ್ ಟಚ್ ಬಟನ್ಸ್ ಇರುವಂತಹ ಈ ಕುಕ್ ಟಾಪ್ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎನರ್ಜಿ ಸೇವಿಂಗಲ್ಲಿ ಕೂಡ ಇದು ಟಾಪಲ್ಲಿದೆ ಅಂತ ಹೇಳ್ಬೋದು. ಸೊ ಈ ಪ್ರಾಡಕ್ಟನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಆದರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಮ್ಮರ್ ಟೈಮಲ್ಲಿ ಒಂದು ತಂಪು ನೀರನ್ನು ಕೊಟ್ಟರು ನಮಗೆ ತುಂಬ ಖುಷಿ ಆಗ್ತದೆ. ಹಾಗಿರುವಾಗ ಇವತ್ತೊಂದು ಹೆಲ್ದಿ ಕೂಲ್ ಡ್ರಿಂಕ್ಸನ್ನು, 2 ಸ್ಪೆಷಲ್ ಕೂಲ್ ಡ್ರಿಂಕ್ಸನ್ನು ಹೇಳ್ಕೊಟ್ಟಿದ್ದಾರೆ ಅಶ್ವಿನಿ ಮೇಡಮ್. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಣ. ಎಸ್, ಇವತ್ತು ಡಬಲ್ ಧಮಾಕ ಅಂತ ಹೇಳ್ಬೋದು. ಸೊ ಸಮ್ಮರ್ ಸೀಸನಲ್ಲಿ 2 ಆಪ್ಷನ್ ಕೊಟ್ಟಿದ್ದೀರಿ. ಬೆಳಿಗ್ಗೆ ಇದನ್ನು ಮಾಡಿಕೊಂಡ್ರೆ ಸಂಜೆ ಇದನ್ನು ಮಾಡ್ಕೊಳ್ಬೋದು ಅಂತ ಆ ರೀತಿಯ ಆಪ್ಷನ್ಸ್ ಕೊಟ್ಟಿದ್ದೀರಿ. ತುಂಬ ಚೆನ್ನಾಗಿತ್ತು. ಇನ್ನು ಕೂಲ್ ಡ್ರಿಂಕ್ಸ್ ಅಂತ ಹೇಳಿದರೆ ಒಂದು ಬೇರೆಯೇ ಟೇಸ್ಟ್ ಇರಬೇಕು, ಹೊರಗಡೆ ತಂದರೆ ಮಾತ್ರ ಚೆನ್ನಾಗಿರ್ತದೆ ಅಂತ ಒಂದು ಭಾವನೆ ಇತ್ತಲ್ಲ, ಅದು ಭಾವನೆಯನ್ನು ಸುಳ್ಳು ಮಾಡಿದ್ರಿ ನೀವು ಇವತ್ತು. ತುಂಬ ಚೆನ್ನಾಗಿ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ಸ್ ಕೀರ್ತಿ, ನಿಮಗೂ ಹಾಗೂ ಸ್ಪಂದನ ವಾಹಿನಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ಹೆಚ್ಚುತ್ತಾ ಇದೆ, ಸೆಕೆ ಜಾಸ್ತಿ ಆಗ್ತಾ ಇದೆ. ಸೊ ನಿಮ್ಮ ಹೆಲ್ತ್ನ ಬಗ್ಗೆ ಕೂಡ ನೀವು ಗಮನ ಹರಿಸಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ರೆಸಿಪಿಗಳೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.